ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಸ್ವರ್ಣ ಗದ್ದುಗೆ ನಿರ್ಮಾಣಕ್ಕೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ನೇತೃತ್ವದಲ್ಲಿ ಸ್ವರ್ಣ ಜ್ಯುವೆಲ್ಲರ್ಸ್ನ ಪ್ರಬಂಧಕ ಲಕ್ಷ್ಮೀನಾರಾಯಣ್ ಮತ್ತು ಸುನಿಲ್ ಜಿ ಅವರಿಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಹಸ್ತಾಂತರಿಸಲಾಯಿತು। ಈ ಸಂದರ್ಭ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ, ಸ್ವರ್ಣ ಗದ್ದುಗೆ ಸಮರ್ಪಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾಪು ದಿವಾಕರ ಶೆಟ್ಟಿ, ಕಾರ್ಯಾಧ್ಯಕ್ಷ ರತ್ನಾಕರ ಶೆಟ್ಟಿ, ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಮಾಧವ ಆರ್ ಪಾಲನ್ ಮತ್ತಿತರರು ಉಪಸ್ಥಿತರಿದ್ದರು। ಪವಿತ್ರ ಪದಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಯಾವ ಜನ್ಮದ ಸುಕೃತವೋ ಗೊತ್ತಿಲ್ಲ, ನೂರಾರು ಜನ್ಮಗಳಲ್ಲಿ ಪುಣ್ಯ ಮಾಡಿದ್ರೆ ಅವಳನ್ನು ಒಮ್ಮೆ ನಾವು ಅಮ್ಮ ಅಂತ ನಾವೆಗೆ ಇಲ್ಲಿ ಕರೆಯುವ ಭಾಗ್ಯ ಕೊಡ್ತಾರಂತೆ। ನೂರಾರು ಜನ್ಮಗಳ ಪುಣ್ಯ ವಿಶೇಷದಿಂದ ಅವಳ ಸೇವಾ ಭಾಗ್ಯವನ್ನು ಕೊಡ್ತಾಳಂತೆ। ಅದಕ್ಕೆ ಒಳ್ಳೆಯ ಬಣ್ಣ ಇದೆ, ಒಳ್ಳೆಯ ಆಯುಷ್ಯ ಇದೆ, ಒಳ್ಳೆಯ ಸ್ಥಾನಮಾನ ಇದೆ। ಹಾಗಾಗಿ ಅದನ್ನು ಒಪ್ಪಿಸುವಲ್ಲಿ ನಮ್ಮ ಪ್ರಾರ್ಥನೆ ಏನು ಅಂದರೆ, ನಮ್ಮ ಬದುಕನ್ನು ಬಂಗಾರವಾಗಿಸುವುದಕ್ಕೆ ನಾವೆಲ್ಲ ಸೇರಿ ನಿನಗೆ ಒಪ್ಪಿಸ್ತೇವೆ, ಅದನ್ನು ನೀನು ಗದ್ದುಗೆಯಾಗಿಸಿಕೊಂಡು ಅದನ್ನು ಏರುತ್ತೀಯ, ಅಲ್ಲ ನಿನಗೆ ಇಷ್ಟವಾದ ಆಭರಣಗಳನ್ನು ಮಾಡಿಸಿಕೊಳ್ಳುತ್ತೀಯೋ ನಿನಗೆ ಬಿಟ್ಟದ್ದು। ಆದರೆ ನಾವು ಶ್ರದ್ಧೆಯಿಂದ ಸಮರ್ಪಿಸಿದ್ದು ನಿನ್ನ ಪ್ರೀತಿಗೆ ಸಂತೋಷವಾದರೆ, ಕಾರಣವಾದರೆ ನಮ್ಮ ಬದುಕು ಸಾರ್ಥಕ ಅನ್ನುವ ಭಾವ ನಮ್ಮದು। ಅದರ ಜೊತೆಗೆ ಈ ಜಾಗದಲ್ಲಿ ನಿಂತು ಸನ್ನಿಧಾನದಲ್ಲಿ ಆಗುವ ಪ್ರತಿಯೊಂದು ಕ್ರಿಯಾಕಲಾಪಗಳು ಕೂಡ ನಾವು ಮಾಡುವುದಲ್ಲ, ಅಮ್ಮ ಮಾಡಿಸ್ತಾಳೆ ಅನ್ನುವ ವಿನೀತ ಭಾವದಿಂದ ಪ್ರತಿಯೊಂದನ್ನು ಅವಳ ಸನ್ನಿಧಾನದಲ್ಲಿ ನಿವೇದಿಸಿ ಇಟ್ಟ ಪ್ರತಿಯೊಂದು ಹೆಜ್ಜೆಗಳನ್ನು ಮತ್ತೆ ಒಂದು ಹೆಜ್ಜೆ ಮುಂದೆ ಇಡುವ ಧೈರ್ಯವನ್ನು ಆಕೆ ತುಂಬಿ ಈವರೆಗೆ ನಡೆಸಿಕೊಂಡು ಬಂದಿದ್ದಾಳೆ। ಹಾಗಾಗಿ ಮಹಾತಾಯಿಯ ಪ್ರೀತ್ಯರ್ಥವಾಗಿ ಅವಳ ಸ್ವರ್ಣ ಗದ್ದುಗೆಗೆ ಇವತ್ತು ಭಕ್ತರಿಂದ ಸಂಗ್ರಹಿಸಲ್ಪಟ್ಟ ಏನು ಬಂಗಾರ ಇದೆ ಆ ಗದ್ದುಗೆಯನ್ನು ನಿರ್ಮಾಣ ಮಾಡುವಂತಹ ನಿಮಗೆ ಹಸ್ತಾಂತರಿಸುವ ಈ ಕಾಲದಲ್ಲಿ ಅಮ್ಮನಲ್ಲಿ ನಮ್ಮ ಪ್ರಾರ್ಥನೆ ಇಷ್ಟೇ, ಅಮ್ಮ ಯಾರು ಅದನ್ನು ನಿರ್ಮಿಸುವವರಿದ್ದಾರೆ ಅವರು ತೊಡಗಿಕೊಳ್ತಾರೆ, ಅದು ಅತ್ಯಂತ ಸುಂದರವಾಗಿ ಮೂಡಿಬರುವಲ್ಲಿ ಮನುಷ್ಯ ಪ್ರಯತ್ನಕ್ಕಿಂತ ಮಿಗಿಲು ಅವಳು ನಮ್ಮೊಳಗಿದ್ದು ಪ್ರೇರಣೆ ಕೊಡಬೇಕು, ಆ ಶಕ್ತಿಯನ್ನು ಕೊಡಬೇಕು ನಿರ್ಮಾಣ ಮಾಡುವವರಿಗೆ। ಆದ್ದರಿಂದ ಕಲಾಮಾತೆಯಾದಂತಹ ಆಕೆ ಪರಿಪೂರ್ಣ ಅನುಗ್ರಹವನ್ನಿಟ್ಟು ಈ ಸ್ವರ್ಣ ಗದ್ದುಗೆ ನಿರ್ಮಾಣ ಸೇವೆ ಅತ್ಯಂತ ವೈಭವದಿಂದ ನಡೆಯುವ ಹಾಗೆ ಆ ಮಹಾತಾಯಿಗೆ ಸಮರ್ಪಿಸುವ ಭಾಗ್ಯವನ್ನು ದೇವರು ನಿಮಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸ್ತಾ ಹೇಳ್ತಾರೆ। లక్ష్మీ జనార్దన పాదారవిందಕ್ಕೆ ಗೋವಿಂದಾಣಿ ಗೋವಿಂದ ಒಡೆಯಲ ಅಮ್ಮಲ ಪೊರ್ಲುಡು ನಿಗಲ ಕೈಪಿದೆ ಮಲ್ಪೋಡು ಪ್ರಥಮ ಗುಳ್ಳಿ ಕೊರಿನ ಇತ್ತು ಬಂಗಾರ ಎಲ್ಲ ನೌಕರ ವರ್ಗ ಒಂದೇ ಎಣಿಸ್ಕೊಳ್ಳಿ, ಎಲ್ಲೇ ಕಡೆ ಮಾಡಿದ್ರು ಕೂಡ ಕಾಪು ನಮ್ಮನ ಸ್ವರ್ಣ ಗದ್ದುಗೆ ಅಂದರೆ ವಿಶ್ವವಿಖ್ಯಾತ ಆಗ್ತದೆ, ಅಷ್ಟು ಪ್ರಚಾರ ಈಗಲೇ ಇದೆ। ಅದನ್ನು ನೀವೆಲ್ಲ ಎಣಿಸ್ಕೊಂಡು ಮಾಡಿ ಒಳ್ಳೆಯದಾಗ್ತದೆ। ಓಕೆ, ಲಕ್ಷ್ಮೀ ಜನಾರ್ದನ ಪಾದಾರವಿಂದಕ್ಕೆ ಗೋವಿಂದ।